ವೆರೈಟಿ ಡಿಸೈನ್ ಬಟ್ಟೆಗಳು ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದ್ದಂತೆ ಸಾಂಪ್ರದಾಯಿಕ ಬಟ್ಟೆಗಳಿಗೆ ಡಿಮ್ಯಾಂಡ್ ಇಲ್ಲವಾಗ್ತಾ ಇದೆ. ಕೈ ಉತ್ಪನ್ನಗಳು ಯಾರಿಗೂ ಬೇಡ. ಹೀಗಾಗಿ ಕೈಮಗ್ಗವನ್ನು ಪ್ರೋತ್ಸಾಹಿಸಿ ಕೈ ಉತ್ಪನ್ನಗಳ ಮಾರುಕಟ್ಟೆಯನ್ನು ಬಲಪಡಿಸಲು ಉಡುಪಿಯಲ್ಲಿ ಪವಿತ್ರ ವಸ್ತುಗಳ ಅಭಿಯಾನ ಎನ್ನುವ ಹೊಸ ಅಭಿಯಾನ ಶುರುವಾಗಿದೆ. ಏನಿದು ಅಭಿಯಾನ ಅಂತೀರಾ? ಬನ್ನಿ ಹೊರ ನೋಡ್ಕೊಂಡು ಬರೋಣ. ಮಾಡರ್ನ್ ಲೈಫ್ ಸ್ಟೈಲ್ನಲ್ಲಿ ಟ್ರೆಂಡ್ಗೆ ತಕ್ಕಂತೆ ಬಟ್ಟೆಗಳನ್ನು ಧರಿಸುವುದು ಆಧುನಿಕ ಫ್ಯಾಷನ್. ಹೊಸ ಡಿಸೈನ್ ಬರ್ತಾ ಇದ್ದಂತೆ ಹಳೆ ಡಿಸೈನ್ ಬಟ್ಟೆ ಬೇಡವಾಗುತ್ತೆ. ಎಲ್ಲರೂ ನ್ಯೂ ಟ್ರೆಂಡ್ ಅನ್ನ ಲೈಕ್ ಮಾಡ್ತಿದ್ದಾರೆ. ಹೀಗಾಗಿ ನಮ್ಮ ಸಾಂಪ್ರದಾಯಿಕ ಕೈಮಗ್ಗದ ಬಟ್ಟೆಗಳಿಗೆ ಬೇಡಿಕೆ ಕುಸಿದು ಕೈಮಗ್ಗ ತಯಾರಿಸುವವರ ಬದುಕು ಕಮರಿ ಹೋಗ್ತಿದೆ. ನಮ್ಮ ಸಾಂಪ್ರದಾಯಿಕ ಬಟ್ಟೆಗಳು ಅಣಿಬಾರದು, ಉಳಿಬೇಕು. ನೌಕರರಿಗೆ ಪ್ರೋತ್ಸಾಹ ನೀಡಬೇಕು. ಇದರ ಜೊತೆಗೆ ನಮ್ಮ ಹಿಂದಿನ ಕಾಲದಿಂದಲೂ ಬಳಕೆಯಲ್ಲಿ ಇದ್ದಂತಹ ಕೈ ಉತ್ಪನ್ನಗಳನ್ನ ಮತ್ತೆ ಬಳಸುವಂತೆ ಆಗಬೇಕು ಎನ್ನುವ ಒಳ್ಳೆಯ ಉದ್ದೇಶದಿಂದ ಉಡುಪಿ ಎಂಜಿಎಂ ಕಾಲೇಜಿನಲ್ಲಿ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದವರಿಂದ ಪವಿತ್ರ ವಸ್ತ್ರಗಳ ಅಭಿಯಾನ ಎನ್ನುವ ವಿಶೇಷ ಅಭಿಯಾನ ಶುರುವಾಗಿದೆ. ವಿವಿಧ ಕೈಮಗ್ಗದ ಬಟ್ಟೆಗಳು, ಕೈ ಉತ್ಪನ್ನಗಳು ಪ್ರದರ್ಶನಗೊಳ್ತಿದೆ. ನಮಸ್ಕಾರ, ನಾನು ಪದ್ಮಶ್ರೀ ಅಂತ ಚರಕದ ಮಾರುಕಟ್ಟೆ ವ್ಯವಸ್ಥಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಉಡುಪಿಯಿಂದ 13ನೇ ತಾರೀಕು ಉಡುಪಿಯಲ್ಲಿ ನಾವು ಪವಿತ್ರ ವಸ್ತ್ರ ಅಭಿಯಾನ ಅನ್ನೋ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಕೈಮಗ್ಗದ ನೇಕಾರರಿಗೆ ಹಾಗೂ ಕೈ ಉತ್ಪಾದಕರಿಗೆ 2 ವರ್ಷ ಕೋವಿಡಿಂದ ಏನು ಸಂಕಷ್ಟ ಆಗಿತ್ತು, ಅವರಿಗೆ ಮಾರುಕಟ್ಟೆ ಇರಲಿಲ್ಲ, ಅವರಿಗೊಂದು ಪುಟ್ಟ ಮಾರುಕಟ್ಟೆಯನ್ನು ಒದಗಿಸ್ಕೊಡುವ ಪ್ರಯತ್ನ ನಮ್ಮದು. ಉಡುಪಿಯಲ್ಲಿ ಇದಕ್ಕೆ ತುಂಬ ಚೆನ್ನಾಗಿನ ಸ್ಪಂದನೆ ಸಿಗ್ತಾ ಇದೆ. ಮೊದಲನೇ ದಿನವೇ ನಮಗೆ ಬಹಳಷ್ಟು ಜನ ಗ್ರಾಹಕರು ಬಂದು ವಸ್ತುಗಳನ್ನ ಖರೀದಿ ಮಾಡಿಕೊಂಡು ನಮಗೆ ಬೆಂಬಲ ಸೂಚನೆ ಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ 3 ದಿನಗಳ ಕಾಲ ಇಲ್ಲಿ ಉಡುಪಿಯಲ್ಲಿ ಈ ಅಭಿಯಾನ ನಡೀತಾ ಇದೆ. ದಯಮಾಡಿ ಬನ್ನಿ, ಖರೀದಿ ಮಾಡಿ. ಹಾಗೆ ಪ್ರಾಡಕ್ಟ್ಗಳು ಅಂದರೆ ಕೈಮಗ್ಗದ ಸಿದ್ಧ ಉಡುಪುಗಳು ಸಿಕ್ಕತ್ತೆ, ಕೈಮಗ್ಗದ ನೈಸರ್ಗಿಕ ಬಣ್ಣದ ಸಿದ್ಧ ಉಡುಪುಗಳು ಸಿಕ್ಕತ್ತೆ, ಸೀರೆಗಳಿವೆ, ಕೈಮಗ್ಗದ ಬಟ್ಟೆ ಸಿಗ್ತಾ ಇದೆ, ಟೆರಾಕೋಟಾ ಜುವೆಲ್ಸ್ ಇದೆ, ಆಮೇಲೆ ಆರ್ಗ್ಯಾನಿಕ್ ಫುಡ್ ಪ್ರಾಡಕ್ಟ್ಗಳು ಸಿಗ್ತಾ ಇದೆ ನಿಮಗೆ. ಸೊ ಎಲ್ಲ ವಸ್ತುಗಳು ಒಂದೇ ಕಡೆ ನಿಮಗೆ ಲಭ್ಯ ಇದೆ. ಬನ್ನಿ, ಖರೀದಿ ಮಾಡಿ. ಇನ್ನು ಬಟ್ಟೆ ಅಂಗಡಿಗಳಲ್ಲಿ ಸಿಗದಿರುವ ಸಾಂಪ್ರದಾಯಿಕ ಬಟ್ಟೆಗಳು ಇಲ್ಲಿ ಸಿಗೋದ್ರಿಂದ ಕಾಲೇಜು ವಿದ್ಯಾರ್ಥಿನಿಯರು ಸೇರಿದಂತೆ ಸಾರ್ವಜನಿಕರು ಖುಷಿಯಾಗಿದ್ದಾರೆ. ವಿವಿಧ ರೀತಿಯ ಕೈಮಗ್ಗದ ವಸ್ತುಗಳು, ಕೈ ಉತ್ಪನ್ನಗಳಾದ ಸಣ್ಣ ಬುಟ್ಟಿ ಬ್ಯಾಗ್ಗಳನ್ನು ಖರೀದಿ ಮಾಡಿ ತಯಾರಕರಿಗೆ ಸಹಕಾರ ನೀಡುತ್ತಿದ್ದಾರೆ. ವೆರೈಟೀಸ್ ಇತ್ತು ತುಂಬ, ಇದೆಲ್ಲೂ ಸಿಗಲ್ಲ. ಇದು ಅಪರೂಪ ಎಲ್ಲಾದರೂ ನೋಡಬೇಕು ಅಂದರೆ. ಇದು ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಆ ಥರದ್ದೆಲ್ಲ ನಾವು ನೋಡಿರಲ್ಲ, ಇವಾಗಿನವ್ರು ಯಾರೂ ನೋಡಿರಲ್ಲ ಇದನ್ನು. ನಮ್ಗೆ ಇವಾಗ ಇದನ್ನು ನೋಡೋಕ್ಕೆ ಅವಕಾಶ ಸಿಕ್ಕಿದೆ. ಆಮೇಲೆ ಕೈಯಲ್ಲೇ ಮಾಡಿರೋ ಬಟ್ಟೆಗಳು ಅದೆಲ್ಲ ಇವಾಗೆಲ್ಲ ರೆಡಿಮೇಡ್, ಅದು ನಮ್ಗಷ್ಟು ಗೊತ್ತಾಗಲ್ಲ. ಈಗ ನಾವು ಕಣ್ಣಾರೆ ನೋಡ್ಬೋದು, ಅದನ್ನು ಚೆನ್ನಾಗಿತ್ತು. ಒಟ್ಟಿನಲ್ಲಿ ಫ್ಯಾಷನ್ ಬೆಳೆಸುವ ಜೊತೆಗೆ ನಮ್ಮ ಸಾಂಪ್ರದಾಯಿಕ ಕೈಮಗ್ಗಕ್ಕೂ ನಾವು ಆದ್ಯತೆ ನೀಡಿ ನಮ್ಮ ತನವನ್ನ ಉಳಿಸುವ ಕೆಲಸ ಮಾಡಬೇಕಾಗಿದೆ. ಕೈಮಗ್ಗದ ಬಟ್ಟೆಗಳನ್ನ ಬಳಸೋದ್ರಿಂದ ದೇಹಕ್ಕೂ ತಂಪು, ನೇಕಾರರಿಗೂ ಪ್ರೋತ್ಸಾಹ ನೀಡಿದಂತಾಗುತ್ತೆ. ಪ್ರಮುಖ ಸುವರ್ಣ ಕಟಪಾಡಿ, ನಮ್ಮ ಕೂಡ ನ್ಯೂಸ್ ಉಡುಪಿ.